ಎಂಗೇಜ್ಮೆಂಟ್ ಆದ ಬಳಿಕ ಬಾವಿ ಪತ್ನಿಯನ್ನ ನೋಡಿ ನಿನ್ನ ನೋಡಿದ್ರೆ ನನಗೆ ಮೂಡ್ ಬರಲ್ಲ, ನನಗೆ ಇದಾಗಲೇ 4 ಗರ್ಲ್ ಫ್ರೆಂಡ್ಸ್ ಇದ್ದು ಅವರೇ ಬೆಸ್ಟ್ ಎಂದು ಬಾವಿ ಪತಿ ಹೇಳಿದ್ದಕ್ಕೆ ಮನನೊಂದು ಯುವತಿ ಜೀವಾಂತ್ಯಗೊಳಿಸಿದಂತಹ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. 26 ವರ್ಷದ ರೆಹನಾ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವತಿ. ಶಹಜಾನ್ ಮತ್ತು ರೆಹನಾ ಎಂಗೇಜ್ಮೆಂಟ್ ಕಳೆದ ಫೆಬ್ರವರಿ 15ರಂದು ನಡೆದಿತ್ತು. ರೆಹನಾ MSc ಮುಗಿಸಿದ್ರು. ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶಹಜಾನ್ ಜೊತೆ ಅವರ ಮದುವೆ ಆಗಸ್ಟ್ನಲ್ಲಿ ನಿಗದಿಯಾಗಿತ್ತು. ಅವರ ನಿಶ್ಚಿತಾರ್ಥದ ನಂತರ ಈ ಜೋಡಿ ಪ್ರತಿದಿನ ಫೋನಲ್ಲಿ ಮಾತಾಡ್ತಾ ಇದ್ರು. ಇನ್ನೇನು ಮದುವೆ ಹತ್ತಿರ ಬರ್ತಾ ಇರುವಾಗಲೇ ಶಹಜಾನ್ಗೆ ಭಾವಿ ಪತ್ನಿ ಬೋರ್ ಆಗ್ತೊಡಗಿದ್ರು. ನಿನ್ನನ್ನು ಇಷ್ಟಪಡುವುದಿಲ್ಲ, ನಿನ್ನ ನೋಡಿದರೆ ಯಾವುದೇ ಭಾವನೆ ನನಗೆ ಬರಲ್ಲ, ನನಗೆ ಬಹು ಸಂಬಂಧಗಳಿವೆ ಮತ್ತು 4 ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಎಂದಿದ್ದಾನೆ. ಆರಂಭದಲ್ಲಿ ರೆಹನಾ ಈ ಹೇಳಿಕೆಗಳನ್ನು ಕೇವಲ ತಮಾಷೆ ಎಂದು ಭಾವಿಸಿ ತಳ್ಳಿ ಹಾಕಿದ್ರು. ಆದರೂ ಅವನು ಪದೇ ಪದೇ ಅದೇ ಮಾತನ್ನ ಹೇಳಿದಾಗ ಆಕೆ ಖಿನ್ನತೆಗೆ ಒಳಗಾಗಿದ್ರು. ಕೊನೆಗೆ ಭಾವಿ ಪತಿ ಹೇಳ್ತಾ ಇರುವುದು ನಿಜ ಎಂದು ತಿಳಿದ ಬಳಿಕ 12 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆರೋಪಿ ನಾಪತ್ತೆಯಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಶೋಧ ಕಾರ್ಯ ಮುಂದುವರೆಸಿದ್ದಾರೆ.